ಹಲೋ ನಮಸ್ತೆ ಎಲ್ರಿಗೂ. ಈ ಒಂದು ಕ್ರೀಮನ್ನು ನಾನು ಮತ್ತೆ ತರಿಸ್ಕೊಳ್ತಾನೆ ಇರ್ತೇನೆ. ನನ್ನ ತುಂಬ ಅಂತಂದರೆ ತುಂಬ ಫೇವ್ರೇಟ್ ಕ್ರೀಮ್ ಇದು. ಇವಾಗ ಇದು ಖಾಲಿಯಾಗಿದೆ, ಮತ್ತೆ ಆರ್ಡರ್ ಮಾಡಬೇಕು. ಹಾಗಾದರೆ ಈ ಕ್ರೀಮ್ನ ವಿಶೇಷತೆ ಏನು, ಇದನ್ನ ನಾನು ಏನಕ್ಕೆ ಉಪಯೋಗಿಸ್ತಾ ಇದ್ದೀನಿ? ನಿಮಗೆ ನೋಡಿ, ಜಾಸ್ತಿ ಮೇಕಪ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಲೈಟಾಗಿ ಟಚಪ್ ಮಾಡ್ದಂಗೆ ಇರಬೇಕು, ಸ್ಕಿನ್ನ ನ್ಯಾಚುರಲ್ ಆಗಿ ಗ್ಲೋ ಕಾಣಬೇಕು ಅಂತ ಆಸೆ ಇದ್ದರೆ ನೀವು ಈ ಕ್ರೀಮನ್ನು ಬಳಸ್ಬೋದು. ಲಾಸ್ಟ್ ಟೈಮ್ ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಯಾವುದೋ ಒಂದು ಟೆಂಪಲ್ಗೆ ಹೋಗಿದ್ದೆ. ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೆ, ಏನೂ ಜಾಸ್ತಿ ಟಚಪ್ ಮಾಡ್ಕೊಂಡಿಲ್ಲ. ಸಿ ಸಿ ಕ್ರೀಮನ್ನು ಹಚ್ತೀನಿ ರೆಗ್ಯುಲರ್ ಆಗಿ. ಸಿ ಸಿ ಕ್ರೀಮನ್ನು ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ನಿಗೆ ಈವನ್ ಟೋನ್ ಬರುತ್ತೆ. ಅಂದರೆ ಏನೇ ಸ್ಪಾಟ್ಗಳಿದ್ರು, ಏನೇ ಅನ್ಈವನ್ ಟೋನ್ ಇದ್ದರೂ ಅದು ಕವರ್ ಮಾಡುತ್ತೆ, ಈವನ್ ಟೋನ್ ಕೊಡುತ್ತೆ. ಅದಾದ ನಂತರ ಲೈಟಾಗಿ ನೀವು ಈ ಕ್ರೀಮನ್ನು ಹಚ್ಕೊಂಡ್ರೆ ಲೈಟಾಗಿ ಮೇಕಪ್ ಮಾಡಿದಾಗ ಕೂಡ ಕಾಣುತ್ತೆ, ಸ್ಕಿನ್ ಕ್ಲಿಯರಾಗಿ ಕಾಣುತ್ತೆ, ಸ್ಕಿನ್ ಗ್ಲೋ ಆಗಿ ಕಾಣುತ್ತೆ. ಈ ಕ್ರೀಮನ್ನು ಹಚ್ಚಿದೆ ನಾನು, ಅಂದರೆ ಹಚ್ಚಿದ್ದೆ ಸಿ ಸಿ ಕ್ರೀಮ್ ಹಾಕಿದ ನಂತರ ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೆ. ನನ್ನ ಫ್ರೆಂಡ್ ನನ್ನ ಮುಖನ, ಅಂದರೆ ನಾನು ನನ್ನ ಫ್ರೆಂಡ್ ಜೊತೆ ಹೋಗಿರೋದು, ಅವಳು ನನ್ನ ಮುಖನ ನೋಡಿ ಕೇಳಿದ್ಲು, ತುಂಬ ಚೆನ್ನಾಗಾಗಿದೆ ನೀನು ಮಾಡಿರೋ ಮೇಕಪ್ಪ, ಲೈಟಾಗಿ ನ್ಯಾಚುರಲಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸ್ಕಿನ್ ಅಂತ. ಅದಕ್ಕೆ ಕಾರಣ ಇದೆ ಕ್ರೀಮ್. ಅವಳಿಗೆ ನಾನು ಹೇಳಿದ್ದೆ, ಲ್ಯಾಕ್ಮೆ ಲುಮಿ ಲಿಟ್ ಅಂತ ಒಂದು ಕ್ರೀಮ್ ಇದೆ, ಅದನ್ನ ಉಪಯೋಗ ಮಾಡ್ತಾ ಇದ್ದೇನೆ, ನೀನು ಬೇಕಾದರೆ ಬೈ ಮಾಡು ಅಂತ ಅಂದ್ಬಿಟ್ಟು. ಅಂದರೆ ನಿಮ್ಮ ಸ್ಕಿನ್ನಿಗೆ ಲುಮಿ ಲಿಟ್ ಅಂತಂದರೆ ಗ್ಲಿಟರ್ ಗ್ಲೋ ಆಗುವಂಥದ್ದು. ಇದರಲ್ಲಿ ಸ್ವಲ್ಪ ಈ ಕ್ರೀಮಲ್ಲಿ ಲೈಟಾಗಿ ಗ್ಲಿಟರಿಂಗ್ ಅಂಶ ಇದೆ. ಆದ್ದರಿಂದ ಲೈಟಾಗಿ ತೆಗೆದು ನೀವು ಸಿ ಸಿ ಕ್ರೀಮ್ ಎಲ್ಲ ಹಚ್ಚಿದ ನಂತರ ಕೆನ್ನೆಗೆ ಇಲ್ಲೆಲ್ಲ ನೀವು ಲೈಟಾಗಿ ಹಚ್ಕೊಂಡ್ರೆ ನೀವು ಮೇಕಪ್ ಮಾಡಿದ್ರಿ ಅಂತ ಅನಿಸಲ್ಲ. ಸ್ಕಿನ್ನಿಗೆ ನ್ಯಾಚುರಲ್ ಆಗಿ ಗ್ಲೋಯಿಂಗ್ ಲುಕ್ ಸಿಗುತ್ತೆ, ಹೆಲ್ದಿಯಾಗಿ ಗ್ಲೋ ಆಗೋ ಥರ ಕಾಣುತ್ತೆ. ಸ್ಕಿನ್ ಈವನ್ ಟುಂಡಾಗಿ ಕಾಣಿಸುತ್ತೆ, ಸಕ್ಕತ್ತಾಗಿ ಕಾಣುತ್ತೆ. ನಾವೇನಾಗ್ತದೆ, ಕೆಲವೊಂದು ಸರಿ ನಾವು ಫೌಂಡೇಶನ್ನು ಅಥವಾ ಸಿ ಸಿ ಕ್ರೀಮ್ಗಳನ್ನೆಲ್ಲ ಹಾಕಿದರೆ ಮುಖ ಫ್ಲ್ಯಾಟಾಗಿ ಕಾಣಿಸುತ್ತೆ, ಎಲ್ಲ ಕವರ್ ಆಗುತ್ತೆ, ಕರೆಕ್ಟ್, ಎಲ್ಲ ಈವನ್ ಟೋನಾಗಿ ಕಾಣುತ್ತೆ, ಕರೆಕ್ಟ್. ಆದರೆ ನಿಮಗೆ ಆ ಶೈನಿಂಗ್ ಸಿಗಲ್ಲ ನೋಡಿ. ಆ ಶೈನಿಂಗನ್ನು ಈ ಕ್ರೀಮ್ ಕೊಡುತ್ತೆ. ನಿಮಗೆ ಡೈಲಿ ಆಫೀಸ್ಗೆ ಹೋಗೋಗಿರ್ಬೋದು ಅಥವಾ ಕಾಲೇಜ್ಗೆ ಹೋಗೋಗಿರ್ಬೋದು, ಇದೊಂದು ಟ್ಯೂಬನ್ನು ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡ್ರೆ ಸಾಕು. ಲ್ಯಾಕ್ಮೆ ಲುಮಿ ಅಂದರೆ ಲ್ಯಾಕ್ಮೆ 925 ಸಿ ಸಿ ಕ್ರೀಮ್ ಬಗ್ಗೆ ನಾನು ಹಿಂದೆ ವಿಡಿಯೋ ಮಾಡಿದ್ದೆ. ಡೈಲಿ ಯೂಸಿಗೆ ಒಂದು ಕ್ರೀಮ್ ಏನಾದರೂ ನೀವು ಉಪಯೋಗ ಮಾಡಬೇಕು ಅಂತ ಅನಿಸಿದರೆ ಲ್ಯಾಕ್ಮೆ 925 ಸಿ ಸಿ ಕ್ರೀಮನ್ನು ತಗೊಳ್ಳಿ ಅಂತ ಅಂದ್ಬಿಟ್ಟು. ಆ ಕ್ರೀಮ್ ಜೊತೆ ಇದೊಂದನ್ನು ನೀವು ಇಟ್ಕೊಂಡ್ರೆ ನಿಮಗೆ ಯಾವ ಮೇಕಪ್ನ ಅಗತ್ಯ ಕೂಡ ಇಲ್ಲ. ಯೂಶ್ವಲ್ ಆಗಿ ನಾನು ಬ್ಲಾಗ್ಗೆ ಮೇಕಪ್ ಮಾಡ್ತೀನೋ ಅಥವಾ ಟಚಪ್ ಮಾಡ್ತೀನಿ ಅಂತಂದರೆ ನಾನು ಯೂಶ್ವಲಾಗಿ ನನ್ನ ಹತ್ರ ದೊಡ್ಡ ದೊಡ್ಡ ಮೇಕಪ್ ಸೆಟ್ಗಳಾಗಲಿ ತುಂಬ ಐಟಮ್ಗಳಾಗಲಿ ನಾನು ಯೂಸೇ ಮಾಡಲ್ಲ. ನಾನು ಒಳ್ಳೆ ಬ್ರ್ಯಾಂಡ್ಗಳದ್ದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಲಿಮಿಟೆಡ್ ಮಾಡ್ತೀನಿ, ಜಾಸ್ತಿ ನಾನು ಓವರಾಗಿ ಮಾಡೋದಕ್ಕೆ ಹೋಗಲ್ಲ. ರೆಗ್ಯುಲರ್ ಆಗಿ ನಿಮ್ಗೆ ಹೇಳ್ತೀನಿ, ಇದ್ರದ್ದು ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ. ಜಸ್ಟ್ ನಿಮಗೆ ಏನದು 925 ಸಿ ಸಿ ಕ್ರೀಮ್ ಇಲ್ಲದಿದ್ದರೂ ಪರವಾಗಿಲ್ಲ, ನೀವು ಹಾಕುವಂಥ ಮಾಯ್ಶ್ಚರೈಸರ್ ಜೊತೆ ಇದನ್ನೊಂಚೂರು ನೀವು ಮಿಕ್ಸ್ ಮಾಡಿ ಹಚ್ಚಿದ್ರೂ ಸಾಕು, ಸ್ಕಿನ್ ಇದೆಯಲ್ವ ನ್ಯಾಚುರಲ್ ಆಗಿ ಗ್ಲೋಯಿಂಗ್ ಕಾಣಿಸುತ್ತೆ, ಸಕ್ಕದಾಗಿ ಕಾಣ್ತದೆ. ಕೆಲವೊಂದು ಸರಿ ಕೆಲವರಿಗೆ ಆಫೀಸ್ಗೆ ಹೋಗೋಗೆಲ್ಲ ಜಾಸ್ತಿ ಮೇಕಪ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಇರಲ್ಲ ಅನ್ನೋರು ಜಸ್ಟ್ ಮಾಯ್ಶ್ಚರೈಸರ್ ಜೊತೆ, ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ನೀವು ರೆಗ್ಯುಲರಾಗಿ ಅಪ್ಲೈ ಮಾಡಲೇಬೇಕು. ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನನ್ನು ನೀವು ಯಾವುದೇ ಕರೆಂಟ್ಗೆ ಸ್ಕಿಪ್ ಮಾಡುವಂಗಿಲ್ಲ. ಮಾಯ್ಶ್ಚರೈಸರ್ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ, ಸನ್ಸ್ಕ್ರೀನ್ ಪೊಲ್ಯೂಷನಿಂದ ಮತ್ತು ಯು ವಿ ರೇಸಿಂದ ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಆ ಎರಡರ ಜೊತೆ ಇದೊಂಚೂರು ಇದನ್ನ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ನಿಮಗೆ ನ್ಯಾಚುರಲ್ ಮೇಕಪ್ ಲುಕ್ ಸಿಗುತ್ತೆ. ಅದ್ರ ಜೊತೆಗೆ ನೀವೇನಾದರೂ 925 ಸಿ ಸಿ ಕ್ರೀಮನ್ನು ಉಪಯೋಗ ಮಾಡ್ತಾಯಿದ್ರೆ ಅದು ಇನ್ನೂ ಒಳ್ಳೆಯದು. ಯಾಕಂತಂದರೆ ನಿಮ್ಗೆ ಅದು ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಸ್ಕಿನ್ನನ್ನು ಕಂಪ್ಲೀಟಾಗಿ ಕವರ್ ಮಾಡುತ್ತೆ. ಏನೇ ಮಾರ್ಕ್ಸ್ ಇದ್ದರೂ 925 ಸಿ ಸಿ ಕ್ರೀಮ್ದು ಅಡ್ವಾಂಟೇಜ್ ಏನು ಅಂತಂದರೆ ನಾವು ಫೌಂಡೇಶನ್ ಕ್ರೀಮ್ ಹಾಕೋಬೇಕು ಅಂತ ಅವಶ್ಯಕತೆ ಇಲ್ಲ. ಅದೇನು ಮಾಡುತ್ತೆ ಅಂತಂದರೆ ನಿಮಗೆ ಕಂಪ್ಲೀಟಾಗಿ ಸ್ಕಿನ್ನಿಂದ ಏನೇ ಅನ್ಈವನ್ ಟೋನ್ ಇದ್ದರೂ ಕವರ್ ಮಾಡುತ್ತೆ, ಸ್ಕಿನ್ಗೆ ಈವನ್ ಟೋನ್ ಕೊಡುತ್ತೆ. ಅದ್ರ ಜೊತೆಗೆ ಅದು ಹಚ್ಚಿದ ನಂತರ ಇದೊಂಚೂರು ನೀವು ಲೈಟಾಗಿ ಇಲ್ಲೆಲ್ಲ ಹಚ್ಚಿದರೆ ನಿಮಗೆ ನ್ಯಾಚುರಲ್ ಶೈನಿಂಗ್ ಗ್ಲೋ ಸಿಗುತ್ತೆ. ನೀವು ಮೇಕಪ್ ಮಾಡಿದಾಗ ಅನ್ಸಲ್ಲ, ಕ್ಲಿಯರ್ ಆಗಿ ನ್ಯಾಚುರಲ್ ಆಗಿ ಸ್ಕಿನ್ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಲುಮಿ ಲಿಟ್ ಕ್ರೀಮ್ ಅಂತಂದರೆ ಏನೂ ಇಲ್ಲ, ಫೌಂಡೇಶನ್ ಇರ್ಬೋದು, ಸಿ ಸಿ ಕ್ರೀಮ್ ಇರ್ಬೋದು, ಇದೆಲ್ಲ ಹಾಕಿದ ನಂತರ ಮೇಕಪ್ ಫ್ಲ್ಯಾಟ್ ಆಗಿ ಕಾಣಬಾರ್ದು. ಯಾಕಂತಂದರೆ ಮೇಕಪ್ ಮಾಡಿದ್ರೆ ಗೊತ್ತಾಗುತ್ತೆ ಏನಂತಂದರೆ ಎಲ್ಲ ಸ್ಕಿನ್ ಒಂದೇ ಥರ ಇರುತ್ತೆ. ಮೇಕಪ್ ಮಾಡಿದ್ವಿ ಅಂತ ಎಲ್ಲೂ ಹೈಲೈಟ್ ಆಗಿಲ್ಲದಿದ್ರೆ ಏನಾಗುತ್ತೆ, ಹೋಗಿ ಕಂಪ್ಲೀಟಾಗಿ ಮೇಕಪ್ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ. ಅದನ್ನ ನೀವು ಹೈಡ್ ಮಾಡಬೇಕು. ನ್ಯಾಚುರಲ್ ಆಗಿ ಮೇಕಪ್ಗೂ ಕೂಡ ನ್ಯಾಚುರಲ್ ಆಗಿ ಲುಕ್ ಸಿಗಬೇಕು ಅಂತಂದರೆ ಮೇಕಪ್ ಎಲ್ಲ ಹಾಕಿದ ನಂತರ ಈ ಲುಮಿ ಲಿಟ್ ಕ್ರೀಮನ್ನು ನೀವು ಇಲ್ಲಿ ಹಚ್ಬಿಟ್ಟು ಬ್ಲೆಂಡ್ ಮಾಡಿದರೆ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ಕಾಣುತ್ತೆ, ಗ್ಲೋಯಿಂಗ್ ಕಾಣುತ್ತೆ, ಶೈನಿಂಗ್ ಕಾಣುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ಅದೇ ಈ ಲುಮಿ ಲಿಟ್ ಕ್ರೀಮದು ಅಡ್ವಾಂಟೇಜ್. ಅಂದರೆ ನಿಮ್ಮ ಸ್ಕಿನ್ ಅಥವಾ ನಿಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಹೈಲೈಟ್ ಮಾಡುತ್ತೆ, ಬ್ರೈಟ್ನೆಸ್ಸನ್ನು ಎನ್ಹ್ಯಾನ್ಸ್ ಮಾಡುತ್ತೆ.
ಇದನ್ನ ಬೈ ಮಾಡಬೇಕಿದ್ರೆ ಇದರ ಲಿಂಕನ್ನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ ನಾನು ನಿಮಗೆ. ಆನ್ಲೈನಲ್ಲಿ ಸಿಗುತ್ತೆ. ಬೆಸ್ಟ್ ಲ್ಯಾಕ್ಮೆ ಅವ್ರದ್ದು ಬ್ರ್ಯಾಂಡ್ ಒರಿಜಿನಲ್ ಚೆಕ್ ಮಾಡ್ಕೊಂಡು ಬೈ ಮಾಡಿ. ಇನ್ನೊಂದು ಏನು ಅಂತಂದರೆ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಕೂಡ ಇದು ಸಿಗ್ಬೋದು. ಏನೇನಾದರೂ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಫಸ್ಟ್ ಟೈಮ್ ಏನಾದರೂ ಯೂಸ್ ಮಾಡ್ತೀರಾ ಅಂತಂದರೆ. ಬಟ್ ಇದ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ. ನಾನು 1-2-3 ವರ್ಷದಿಂದ ಉಪಯೋಗ ಮಾಡ್ತಾ ಇದ್ದೇನೆ, ಏನೂ ತೊಂದರೆ ಇಲ್ಲ. ಎಲ್ಲ ಟೈಪ್ ಆಫ್ ಸ್ಕಿನ್ಗೂ ಆಗುತ್ತೆ. ಆದರೆ ಶೇಡ್ಸ್ ಒಂದು 3 ಶೇಡ್ಸ್ ಏನೋ ಬರುತ್ತೆ, ಸಿಲ್ವರ್, ಇನ್ನೊಂದು ಯಾವುದು ಗೋಲ್ಡನ್. ನಾನು ಗೋಲ್ಡನ್ ಯೂಸ್ ಮಾಡ್ತೀನಿ, ನನ್ನ ಕಲರಿಗೆ ಗೋಲ್ಡನ್ ಏನೋ ಅದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಹೌದು, ಕರೆಕ್ಟ್, ಇದು ಗೋಲ್ಡನ್ ಅನಿಸುತ್ತೆ. ಗೊತ್ತಿಲ್ಲ, ಕೆಲವೊಂದು ಸರಿ ಯಾವ್ದು ಅವೈಲೇಬಲ್ ಇದೆ ಅದನ್ನ ತೊಗೊಂಬರ್ತೀನಿ. ಬಟ್ ಅಷ್ಟೇನು ಡಿಫ್ರೆನ್ಸ್ ಮಾಡಲ್ಲ ನಿಮಗೆ ಸಿಲ್ವರ್ ಅಥವಾ ಗೋಲ್ಡನಲ್ಲಿ ಎಂತ ಭಯಂಕರ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಯಾವ್ದು ಅವೈಲೇಬಲ್ ಇದೆ ನಾನು ಕೆಲವೊಂದು ಸರಿ ಅದನ್ನ ಚೆಕ್ ಮಾಡದೆ ಕೂಡ ತೊಗೊಂಬರ್ತೀನಿ. ಆದರೆ ಗೋಲ್ಡನ್ ನನ್ನ ಸ್ಕಿನ್ಗೆ ಜಾಸ್ತಿ ಸೂಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯೂಶ್ವಲಿ ಗೋಲ್ಡನ್ನೇ ಜಾಸ್ತಿ ಬೈ ಮಾಡ್ತೀನಿ. ಸೊ ನೀವು ನೋಡ್ಕೊಂಡು ಬೈ ಮಾಡಿ ನಿಮ್ಮ ಸ್ಕಿನ್ ಟೈಪಿಗೆ ಸೂಟ್ ಆಗೋದಂಥದನ್ನು. ಯಾವುದೂ ಇಲ್ಲದ್ರೆ ಸಿಲ್ವರ್ ಕೂಡ ಓಕೆ, ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ಕೊಂಡಿದ್ದೇನೆ ನಾನು. ಆದರೂ ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬೇರೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಇದು ಸ್ಕಿನ್ ಕೇರ್ ಅಲ್ಲ, ಇದು ಆ್ಯಕ್ಚುಲ್ ಆಗಿ ಮೇಕಪ್ ಬೇಸ್ಡ್ ಕ್ರೀಮ್. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.